ಅಸ್ಸಲಾಮು ಅಲೈಕುಂ. ಸಫರ್ ಕ್ಲಬ್ 14ನೇ ಬ್ಲಡ್ ಕ್ಯಾಂಪಿನ ವಾರ್ಷಿಕ ಇವತ್ತು ಬ್ಲಡ್ ಕ್ಯಾಂಪು ನಮ್ಮ ಶಾಸಕರು, ಈ ಜಿಲ್ಲೆಯ ಮಂತ್ರಿ, ಆರೋಗ್ಯ ಮಂತ್ರಿಯವರು ಈಗ ತಾನೇ ಬಂದು ಹೋಗಿದ್ದಾರೆ. ಸಫರ್ ಕ್ಲಬ್ ಅಂದರೆ ಒಂದು ಉಳ್ಳಾಲದಲ್ಲಿ ಸುಮಾರು ವರ್ಷ ಕಾಲ ಬಡವರಿಗಾಗಿ ಹುಟ್ಟಿರುವಂಥ ಈ ಕ್ಲಬ್ಬು. ಈ ಕ್ಲಬ್ಬಿನ ವಿಶೇಷವೇನೆಂದರೆ ಇವರ ಒಗ್ಗಟ್ಟಿನಲ್ಲಿ ಬಲೆ ಉಂಟಂತೇಳಿ, ಅದೇ ಥರ ಈ ಸಫರ್ ಕ್ಲಬ್ಬಿನ ಮೇಲೆ ಇರುವಂಥ ಇದೇ ಒಂದು ಟ್ರೋಫಿಯ ಒಂದು ಉದಾಹರಣೆ. ಅದಕ್ಕಾಗಿ ಉಳ್ಳಾಲದ ಜನತೆಗೆ ಹೇಳುವುದು, ಸಫರ್ ಕ್ಲಬ್ಬಿನಾಗೆ ನೀವೆಲ್ಲರೂ ಆಗಿ ಒಗ್ಗಟ್ಟಾಗಿರಿ. ಉಳ್ಳಾಲವನ್ನು ಅಭಿವೃದ್ಧಿನ ಕಡೆಗೆ ಹೋಗಬೇಕಾದರೆ ಒಂದೊಂದು ಕ್ಲಬ್ ಒಂದು ಗಟ್ಟಿಯಾಗಿರಬೇಕಂದರೆ ನಾವೆಲ್ಲರೂ ಒಂದೇ ಮನಸ್ಸಿನಲ್ಲಿರಬೇಕು. ನಮ್ಮ ಒಗ್ಗಟ್ಟು ಹೇಗಿರಬೇಕಂದರೆ ನಮ್ಮ ಒಂದೇ ತಾಯಿಯ ಮಕ್ಕಳಾಗಿದ್ದರೆ ಮಾತ್ರ ನಾವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ. ಸಫರ್ ಕ್ಲಬ್ಬಿನಲ್ಲಿ ನೋಡಿ, ಎಲ್ಲಿ ಹೋಗಬೇಕಾದರೂ ಬಡವರ ಪರವಾಗಿರುವಂಥವರು ಮತ್ತು ಯಾಣಪೈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಡಾಕ್ಟರ್ಸ್ ಇಲ್ಲಿ ಬಂದು ಅವರದ್ದು ಒಂದು ಸೇವೆ ಇದೆ. ಸಫರ್ ಕ್ಲಬ್ಬಿನ ಹತ್ರ ಬ್ಲಡ್ ಹೆಲ್ಪ್ ಕೇರ್ ಅವರ ಹತ್ರ ಕೈ ಜೋಡಿಸುತ್ತಾ ಒಂದು ಬಡವರಿಗೆ ಜೀವವನ್ನು ಉಳಿಸುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರ ಹತ್ರ ಸೇರುವ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಎಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಬಾಚಿಕೊಂಡಂತಹ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಪೆರ್ಮನ್ನೂರು ಮಂಚಿಲ ಈ ಒಂದು ಕ್ಲಬ್ಬಿನವರು ಇಂದು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಜಂಟಿ ಆಶ್ರಯದಲ್ಲಿ ಏನಪ್ಪಯ್ಯೋ ರಕ್ತನಿಧಿ ದೇರ್ಲಕಟ್ಟೆ ಇದರ ಜೊತೆ ಹಮ್ಮಿಕೊಂಡಂತಹ ಒಂದು ರಕ್ತದಾನ ಶಿಬಿರವು ಬಹಳಷ್ಟು ಯಶಸ್ವಿ ಕಂಡಿದೆ. ಧನ್ಯವಾದಗಳು. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉದ್ಘಾಟಕರಾಗಿ ಬಂದಂತಹ ಯುಟಿ ಖಾದರ್ ಸರ್ ಅವರು ಕೂಡ ನಮ್ಮ ಜೊತೆ ಉದ್ಘಾಟನೆಯನ್ನು ಗೈದು ನಿರ್ಗಮಿಸಿರುತ್ತಾರೆ. ಇವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಈಗಾಗಲೇ ಸಮಾರಂಭದಲ್ಲಿ ನಮ್ಮ ಜೊತೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮವು ಹಮ್ಮಿಕೊಳ್ಳುವಾಗ ಅಲ್ಲಿ ಕಿರಾತಿನ ಮೂಲಕ ನಾವು ಪ್ರಾರಂಭಿಸುತ್ತೇವೆ. ಆ ಒಂದು ಕಿರಾತ್ ಪಠಣವನ್ನು ಪಡಿಸಬೇಕಾಗಿ ನಾನು ನಿಬಾಲ್ ನಜೀರ್ ಹುಸೇನ್ ಇವರನ್ನು ನಾನು ಕೇಳಿಕೊಡ್ತಿದ್ದೇನೆ. ವಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. أعوذ بالله من الشيطان الرجيم. بسم الله الرحمن الرحيم. الذي جعل مع الله إلها آخر فألقياه في العذاب الشديد. قال قرينه ربنا ما أطغيته ولكن كان في ضلال بعيد. قال لا تختصموا لدي وقد قدمت إليكم بالوعيد. ما يبدل القول لدي وما أنا بظلام للعبيد. يوم نقول لجهنم هل امتلأت وتقول هل من مزيد. وأزلفت الجنة للمتقين
للمتقين غير بعيد هذا ما توعدون هذا ما توعدون لكل أواب حفيظ جزاك الله خير السلام عليكم ورحمة الله وبركاته ಒಂದಷ್ಟು ವ್ಯಕ್ತಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಸಮಯದ ಅಭಾವ ತೀರಾ ಕಡಿಮೆ ಇದೆ, ಅದರಿಂದ ಎಲ್ಲರನ್ನು ನಾನು ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸುತ್ತಾ ಮುಂದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ಇದೆ. ಹಾಗೆಯೇ ಗಣ್ಯಾತಿಗಣ್ಯಗಳು ಇವರಿಗೂ ನಿರ್ಗಮಿಸುವಂತ ಒಂದಷ್ಟು ಸಮಯಗಳು ಕೂಡ ಇರುವುದರಿಂದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಜೀರ್ ಹುಸೇನ್ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗೆಯೇ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ಸರ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿ ಇರುವಂತಹ ಮಹನೀಯರೇ, ಸಹೋದರ ಸಹೋದರಿಯರೇ, ನಮ್ಮ ಊರ ಮಿತ್ರರೇ, ಸಫರ್ ಸಂಸ್ಥೆಯ ಸದಸ್ಯರೇ, ಅಸ್ಸಲಾಮು ಅಲೈಕುಂ ಹಾಗೂ ನಮಸ್ಕಾರ. ಇವತ್ತು ನಾವು ಈ ಒಂದು ಒಳ್ಳೆಯ ಮಹತ್ವದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಹಮ್ದುಲಿಲ್ಲಾ, ಹೇಳು ತುಂಬಾ ಸಂತೋಷ ಕೂಡ ಆಗ್ತಿದೆ. ಕಾರಣ ಎಂದರೆ ನಾವು ಸಾಧಾರಣ 14 ವರ್ಷದಿಂದ ಇಲ್ಲಿ ಈ ಸಫರ್ ಮಂಚಿಲದಲ್ಲಿ ಬ್ಲಡ್ ಕ್ಯಾಂಪ್ ಅನ್ನು ಆಯೋಜಿಸ್ತಾ ಬಂದಿದ್ದೇವೆ. ಅಲ್ಹಮ್ದುಲಿಲ್ಲಾ, ನಿಮ್ಮೆಲ್ಲರ ನಮ್ಮ ಊರಿನ ಎಲ್ಲ ನಮ್ಮ ಸಹೋದರ ಸಹೋದರರ ಸಪೋರ್ಟ್ನಿಂದ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅದರೊಟ್ಟಿಗೆ ನಮ್ಮ ಸದಸ್ಯರ ಬಲದಿಂದ ಈ ಸಂಸ್ಥೆಯನ್ನು ನಾವು ಮುನ್ನಡೆಸ್ತಾ ಹೋಗ್ತಿದ್ದೇವೆ. ನಾನು 15 ವರ್ಷದಿಂದ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬಾ ಸಂತೋಷವಾಗ್ತಿದೆ. ಕಾರಣ, ಯಾವುದೇ ಒಂದು ಕಾರ್ಯ ಮಾಡಲು ಅದಕ್ಕೆ ಬಲ ಇಲ್ಲ ಅಂದರೆ ಆ ಕಾರ್ಯಕ್ರಮ ನಡೆಯುವುದಿಲ್ಲ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾರಣ ನಿಮ್ಮೆಲ್ಲರ ಸಹಕಾರ. ಈ ಸಹಕಾರ ನಾನು ಇರಲಿ, ಇನ್ನು ಮುಂದಕ್ಕೆ ಬರುವಂತಹ ಅಧ್ಯಕ್ಷರು ಯಾರೇ ಇರಲಿ, ಅವರಿಗೆ ನಾವು ನಮ್ಮ ಕೈಯಲ್ಲಿ ಆದ ಸಪೋರ್ಟ್ ನಾವು ಮಾಡಿದರೆ ಮಾತ್ರ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬಹುದು. ಯಾರದೋ ಒಬ್ಬ ಅಧ್ಯಕ್ಷರಿಂದ, ಯಾವುದೋ ಒಬ್ಬ ಸೆಕ್ರೆಟರಿಯಿಂದ ಇಂಥ ಕಾರ್ಯಕ್ರಮ ಆಗುವುದಿಲ್ಲ. ಅದಕ್ಕೆ ನಾನು ಏನು ಹೇಳ್ತೇನೆಂದರೆ, ಇಂಥ ಒಂದು ಕಾರ್ಯಕ್ರಮ, ಒಳ್ಳೆ ಒಳ್ಳೆ ಕಾರ್ಯಕ್ರಮ. ಇದಕ್ಕೆ ಮುಂಚೆ ನಾವು ಒಂದು ತಿಂಗಳ ಮುಂಚೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದಕ್ಕೆ ಮುಂಚೆ ರಂಜಾನ್ ಕಿಟ್ ಕೂಡ ನಾವು ಕೊಡ್ತೇವೆ. ಅದು ಎಲ್ಲಿಂದ ಬರ್ತದೆ ಅಲ್ಲನಿಗೆ ಗೊತ್ತು. ಆದ್ರೂ ಸಾಧಾರಣ 100-150 ನಮ್ಮ ಬಡ ಜನಗಳಿಗೆ ನಾವು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಹಮ್ದುಲಿಲ್ಲಾ. ಅದೇ ತರ ನಮ್ಮ ಮನಸ್ಸಿನಲ್ಲಿ ಕೆಲವು ಆಲೋಚನೆಗಳಿದೆ. ನಮ್ಮ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವುದು ಸಮಯದ ಅಭಾವ ಕೆಲವರಿಗಿದೆ. ಅದೇ ತರ ಹಣದ ಕೊರತೆ ಕೂಡ ಕಂಡು ಬರ್ತದೆ. ಆದರೂ ನಾವು ಈ ಕಾರ್ಯಕ್ರಮವನ್ನು ಯಾರದ ಒಂದು ಮನಸ್ಸಿನಲ್ಲಿಟ್ಟು ನಾವು ಮುನ್ನಡೆಸ್ತೇವೆ, ಅದು ಕಾರ್ಯ ಪೂರ್ತಿ ಆಗ್ತದೆ. ನಾವು ನಮ್ಮ ಸಂಸ್ಥೆಯಲ್ಲಿ ಹಣ ಇಟ್ಟು ಮಾಡುವಂತಹ ಕಾರ್ಯಕ್ರಮ ಅಲ್ಲ ಇದು. ಎಲ್ಲಿಂದ ಬರ್ತದೆ ಅಲ್ಹಮ್ದುಲಿಲ್ಲಾ. ಅಂದರೆ ನಾವು ಯಾವುದೋ ಯೋಚನೆ ಮಾಡ್ತೇವೆ, ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮ ಮನಸ್ಸಿನಲ್ಲಿ ನಾವು ನಡೆಸ್ತೇವೆ, ಅದು ಆ ದೇವರು ನಮಗೆ ಪೂರ್ತಿ ಮಾಡಿಕೊಡ್ತಾರೆ. ನೀವು ಯಾರೇ, ನಾನಂತಲ್ಲ, ಯಾರು ಒಂದು ಕಾರ್ಯ ನಿಯತ್ ಅಂತ ಹೇಳ್ತಾರೆ, ಆ ನಿಯತ್ ಒಂದು ಇದ್ದರೆ ಆ ಕಾರ್ಯ ಗ್ಯಾರಂಟಿ ಪೂರ್ತಿ ಆಗ್ತದೆ. ನಾವು ನಡೆಸಬೇಕು. ಒಬ್ಬನ ಸಾಲ ಕೊಡಲಿಕ್ಕೆ ಬಾಕಿ ಇದ್ರು ಕೂಡ ಅವನ ಸಾಲ ಮತ್ತು ಕೊಡುವ ಅಂತ ಹೇಳಿದ್ರೆ ಅದು ಅವನಿಗೆ ಅವನ ಕಾಲ ಸಹ ಅವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಮನಸ್ಸಲ್ಲಿ ಇಡಬೇಕು, ಅವನ ಸಾಲ ಒಂದು ಬಾಕಿ ಇದೆ, ಅದು ಕೊಡುವ ಅಂತ. ಅದು ದೇವರು ಪೂರ್ತಿ ಮಾಡ್ತಾರೆ. ಅದಕ್ಕೆ ಹೇಳುದು ನಿಯತ್ ಅಂತ. ಜಾಸ್ತಿ ನಾನು ಇಲ್ಲಿ ಮಾತನಾಡಲು ನಿಲ್ಲಿಲ್ಲ. ನಾನು ಸ್ವಾಗತ ಭಾಷಣಕ್ಕಾಗಿ ನಿಂತಿದ್ದೇನೆ. ಮಾಷಾ ಅಲ್ಲಾ, ನಮ್ಮ ಮುಂಚಿನ ಗೌರವ ಅಧ್ಯಕ್ಷರಾದ ಉಲ್ಲಾಲ ಪಂಚಾಯತಿನ ಅಧ್ಯಕ್ಷರಾದ ಫಾರೂಕ್ ಉಲ್ಲಾಲ್ರವರು ಬಂದಿದ್ದಾರೆ. ಫಾರೂಕ್ UHC ಅವರಿಗೆ ನಮ್ಮ ಸಫರ್ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ. ಅದೇ ತರ ಇನ್ನಿತರ
ನಮ್ಮ ಈಗಿನ ಗೌರವಾಧ್ಯಕ್ಷರಾದ ಅಯ್ಯೂಬ್ ಮಂಚಿಲರಾವ್ ಅವರಿದ್ದಾರೆ, ಮುಂಚಿನ ಮಾಜಿ ಅಧ್ಯಕ್ಷ ಹಾಗೂ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರು ಆಗಿದ್ದರು. ಅವರಿಗೂ ಕೂಡ ನಮ್ಮ ಸಫರ್ ಸಂಸ್ಥೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಅರ್ಪಿಸ್ತೇನೆ, ಸ್ವಾಗತ ಕೋರ್ತೇನೆ. ಮತ್ತು ಇನ್ನೊಬ್ಬರು ನಮ್ಮ ಡಾಕ್ಟರ್ ಸಿದ್ಧಾರ್ಥ ಅವರು ಯಾಣಪ್ಪ ಹಾಸ್ಪಿಟಲ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ನಮ್ಮ ಸಫರ್ ಸಂಸ್ಥೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಬ್ಬರ ನಮ್ಮ ಈಗಿನ ಉಪಾಧ್ಯಕ್ಷರು ಆದ ಅವರು ಮಾಜಿ ಉಳ್ಳಾಲ ಪಂಚಾಯತ್ ಸದಸ್ಯರಾದ ಇಬ್ರಾಹಿಂ ಮಾರ್ಗದಲ್ಲಿ ಇವರು ಕೂಡ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಆದ ಖಾದರ್ ಅವರಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತು ನಮ್ಮ ಮಾಜಿ ಕಾರ್ಯಕ್ರಮದ ಉಸ್ತುವಾರಿಯಾದ ಹಾಗೂ ನಮ್ಮ ಸದಸ್ಯರಾದ ಸಿದ್ದಿಕ್ ಉಲ್ಲಾಲ್ ಅವರು ಕೂಡ ಇದ್ದಾರೆ. ಅವರಿಗೂ ನಮ್ಮ ಸಫರ್ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ಈಗಿನ ಕಾರ್ಯದರ್ಶಿಯಾದ ಶಾಹಿಲ್ ಅವರು ಮಂಗಳೂರಿನ SFL NSCUನ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ನಮ್ಮ ಸಫರ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿಸುತ್ತೇನೆ. ಹಾಗೂ ಇನ್ನು ಕೆಲವರ ಹೆಸರಿದೆ. ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ UT ಖಾದರ್ ಸಾಹೇಬ್ ಅವರು ಬಂದು ಈಗ ತಾನೇ ಹೋಗಿದ್ದಾರೆ. ಕಾರಣದಿಂದ ಅವ್ರಿಗೆ ಹಳೆ ಕಡೆ ಈಗ ಒಂದು ಪೋಸ್ಟ್ ಅಲ್ಲ, ಅವರಿಗೆ 4 ಪೋಸ್ಟ್ ಇದೆ. ಅವರು ಮಂಗಳೂರಲ್ಲಿ, ನೆಹರುಮಾದಲ್ಲಿ ಈಗ ತಾನೇ ಪ್ರೋಗ್ರಾಮ್ ಆಗಿ ತೊಕ್ಕೊಟ್ಟಲ್ಲಿ ಆಗಿ ಅವರು ಬರಲಿಕ್ಕೆ ಇರಲಿಲ್ಲ. ನಮ್ಮ ಮೇಲೆ ಇಟ್ಟ ಪ್ರೀತಿ, ಅದಕ್ಕಾಗಿ ಆ ಕಾರ್ಯಕ್ರಮದಲ್ಲಿ ನಡುವೆಯಲ್ಲಿ ಕೂಡ ನಮ್ಮನ್ನು ಬಂದು ನಮ್ಮ ಸಂಸ್ಥೆಯ ವಿಷಯದಲ್ಲಿ 2 ಮಾತು ಕೂಡ ಹೇಳಿದರು. ಅದು ಕೂಡ ನಮಗೆ ತುಂಬಾ ಸಂತೋಷ ತಂದಿದೆ. ಅವರು ಬಂದು ನಮಗೆ ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಮಾಡಿದ್ದಾರೆ. ಅವರಿಗೂ ನಮ್ಮ ಪರವಾಗಿ, ನಮ್ಮ ಸಫರ್ ಸಂಸ್ಥೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಅರ್ಪಿಸುತ್ತೇನೆ ಅವರಿಗೆ. ಮತ್ತು ಇನ್ನೊಬ್ಬರು ಹಮೀದ್ ಚೆರೆಮೋನ್ ಅಧ್ಯಕ್ಷ ಕರ್ನಾಟಕ, ಅವರು ಉಪಸ್ಥಿತಿ ಇಲ್ಲ. ಮತ್ತೊಬ್ಬರು ಪ್ರಕಾಶ್ ಕಂಪಲರವರು, ಅವರು ಕೂಡ ಬರಲಿಲ್ಲ. ಸಾಗರ್ ಇಸ್ಮಾಯಿಲ್ ಅವರು, ಪ್ರದೀಪ್ ಡಿಸೋಜ ಕರ್ನಾಟಕ ಸರ್ಕಾರ, ಅವರು ಕೂಡ ಬರಲಿಲ್ಲ. ಉಸ್ಮಾನ್ ಕಲ್ಲಾಪುರ ಅವರು ಬಂದು ಹೋಗಿದ್ದಾರೆ. ಮತ್ತೊಬ್ಬರು ಅಬ್ಬಾಸ್ ಇಬ್ರಾಹಿಂ KR ಕೋಟೇಜ್, ಅವರು ಕೂಡ ಬರಲಿಲ್ಲ. ಉಮರ್ ಫಾರೂಕ್ ನಮ್ಮೂರ ದಣಿಯಾಲಕ್ಕಲ, ಇಂತಿಯಾಸ್ ಬಜ್ಪೆ ಖಜಾಂಚಿ ಬ್ಲಡ್ ಹೆಲ್ತ್ ಕೇರ್, ಇವರು ಕೂಡ ಬರಲಿಲ್ಲ. ಇವರೆಲ್ಲರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಸೇರಿದಂತಹ ನಿಮ್ಮೆಲ್ಲರಿಗೆ ನಾನು ಸ್ವಾಗತ ಕೋರುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಫರ್ ಸಂಸ್ಥೆಯ ಎಲ್ಲರಿಗೂ ಒಂದೆರಡು ಮಾತಲ್ಲಿ ನಾನು ಅಭಿನಂದನೆ ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ. ನಜೀರ್ ಹುಸೇನ್ ಮಂಚಿಲ, ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಉಳ್ಳಾಲ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಂಸ್ಥೆಯ ಬಗ್ಗೆ ಬಹಳಷ್ಟು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಲು ನಾನು ಜನಾಬ್ UP ಅಬ್ದುಲ್ ಅಯ್ಯೂಬ್ ಮಾಜಿ ಉಪಾಧ್ಯಕ್ಷರು, ನಗರಸಭೆ ಮತ್ತು ಗೌರವಾಧ್ಯಕ್ಷರು, ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಇವರಿಗೆ ನಾನು ಒಂದೆರಡು ಮಾತಿಗಾಗಿ ನಾನು ಆಹ್ವಾನಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಮತ್ತು ಬ್ಲಡ್ ಹೆಲ್ತ್ ಕೇರ್ನ ಪದಾಧಿಕಾರಿಗಳೇ ಹಾಗೂ ಯಾನಪೈ ಕಾಲೇಜಿನ ಎಲ್ಲ ವೈದ್ಯರೇ ಮತ್ತು ಅವರ ಜೊತೆ ಬಂದಂತಹ ಎಲ್ಲ ಸಿಬ್ಬಂದಿಗಳೇ ಮತ್ತು ಸಫರ್ ಸಂಸ್ಥೆಯ ಸದಸ್ಯರುಗಳೇ ಮತ್ತು ನನ್ನ ಮಿತ್ರರೇ, ಈ ಸಂಸ್ಥೆಯ ಒಬ್ಬ ಸದಸ್ಯನಾಗಿರುವುದು ಖಂಡಿತ ನನಗೆ ಬಹಳಷ್ಟು ಖುಷಿ, ಹೆಮ್ಮೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಸಂಸ್ಥೆ ಸುಮಾರು 35 ವರ್ಷಗಳ ಕಾಲ ಸಂಸ್ಥೆ ಸಾಮಾಜಿಕ, ಶೈಕ್ಷಣಿಕ, ಅದೇ ರೀತಿ ಕ್ರೀಡೆ, ಆರೋಗ್ಯ ಇಂತಹ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಂದು 2024ನೇ ಇಸವಿಯಲ್ಲಿ
ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಸ್ಥೆ ಪಡೆದುಕೊಂಡದ್ದು ನಮಗೆಲ್ಲರಿಗೂ ಕೂಡ ಖುಷಿಯ ಸಂಗತಿ. 15 ವರ್ಷಗಳ ಕಾಲ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ನಜೀರ್ ಹುಸೇನ್ ರವರು 14 ವರ್ಷಗಳ ಕಾಲ ನಿರಂತರ ಈ ಏನು ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಅನ್ನು ಮಾಡುವಂತಹ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಮತ್ತು ಈ ಸಂಸ್ಥೆಯ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಸಂಸ್ಥೆ ಇನ್ನೂ ಕೂಡ ಹೆಚ್ಚಿನ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ಕ್ರೀಡೆಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ನಾನು ಜಗತ್ತಿನ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ತಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಮಗೆಲ್ಲರಿಗೂ ಭಗವಂತನು ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಆಲ್ ಓವರ್ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಗೆಯೇ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಈ ಸಂಸ್ಥೆಯ ಗೌರವಾಧ್ಯಕ್ಷರು, ಮಾಜಿ ಗೌರವಾಧ್ಯಕ್ಷರಾದಂತಹ ಜನಾಬ್ ಫಾರೂಕ್ EH ಇವರು ಒಂದೆರಡು ಮಾತಿಗಾಗಿ ನಾನು ಕೇಳಿಕೊಳ್ತೇನೆ. ನಮ್ಮ ಸಂಸ್ಥೆಯ ಈ ಒಂದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆದಂಥ ರಕ್ತದಾನ ಶಿಬಿರ ಮತ್ತು ಹಾಗೆ ಇವತ್ತು ಕಣ್ಣಿನ ಪರೀಕ್ಷೆ ನಡೆಸಿ ಅವರಿಗೆ ಉಚಿತ ಕನ್ನಡಕ ವಿತರಿಸುವಂಥ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಇವತ್ತು ನಮ್ಮ ಸಂಸ್ಥೆಗೆ ಸಹಯೋಗವನ್ನು ನೀಡಿದಂಥ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಮತ್ತು ಯಾನಪ್ಪಯ್ಯ ಹಾಸ್ಪಿಟಲ್ ದಾರ್ಲಗಟ್ಟೆ ಈ ಸಂಸ್ಥೆಯ ವೈದ್ಯರನ್ನ ಮತ್ತು ಅವರ ಸಿಬ್ಬಂದಿ ವರ್ಗದವರನ್ನ ಮೊದಲಾಗಿ ನಾನು ಅಭಿನಂದಿಸ್ತೇನೆ. ಹಾಗೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಒಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದರೆ, ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತಾ 1991ರಲ್ಲಿ 91ರ ಫೆಬ್ರವರಿಯಲ್ಲಿ ಸ್ಥಾಪನೆಯಾದಂಥ ಈ ಸಂಸ್ಥೆ, ಅದಕ್ಕಿಂತ ಮೊದಲು ಮಂಚಿಲ ಕ್ರಿಕೆಟರ್ಸ್ ಅಂತ ಇದ್ದೆ. ಆ ನಂತರ ಸಫರ್ ಎಂಬ ಹೆಸರನ್ನಿಟ್ಟು ಈ ಸಂಸ್ಥೆ ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ನಾವೊಂದು ಪಂದ್ಯಾಟದಲ್ಲಿ ಕೇವಲ 10 ಓವರ್ಗಳಲ್ಲಿ 28 ರನ್ ಗಳಿಸಬೇಕಾಗಿದೆ. 10 ಓವರ್ಗಳಲ್ಲಿ 28 ರನ್ ಗಳಿಸಬೇಕಾಗಿದೆ. 10 ಓವರ್ಗಳಲ್ಲಿ 28 ರನ್ ಗಳಿಸಲು 27 ರನ್ ಗಳಿಸಿ ನಾವು ಆಲ್ ಔಟ್ ಆಗ್ತೇವೆ. ಅದೇ ಒಂದು ಕಾರಣವನ್ನಿಟ್ಟು ಈ ಸಂಸ್ಥೆಯನ್ನ ನಾವು ಇವತ್ತು ಕಟ್ಟಿ ಬೆಳೆಸಿದ್ದೇವೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಈ ಉಲ್ಲಾಳದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಆದರೆ ಸ್ವಂತ ಜಾಗವನ್ನು ಹೊಂದಿ ಸ್ವಂತ ಕಟ್ಟಡವನ್ನ ಸ್ಥಾಪಿಸಿದಂತ ಏಕೈಕ ಸಂಸ್ಥೆ ಆ ಕಾಲದಲ್ಲಿ ಅದು ನಮ್ಮ ಸಂಸ್ಥೆ. ಅದಕ್ಕೆ ಪೂರಕವಾಗಿ ಬಹಳಷ್ಟು ದಾನಿಗಳ ಸಹಾಯ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಕ್ರಿಕೆಟ್ ಆಡುತ್ತಿರುವಂತ ಎಲ್ಲ ಆಟಗಾರರ ಬೆವರ ಹಣಿ ಇದೆ. ಯಾಕೆಂತ ಹೇಳಿದ್ರೆ, ಯಾವುದೇ ಪ್ರಶಸ್ತಿ ಬಂದಾಗ ಸಿಕ್ಕಿದಂತ 1,000, 2,000, 10,000, 5,000 ಸಿಕ್ಕಿದಂತ ಹಣ ಕೇವಲ ಚಾ ಮತ್ತು ಒಂದು ತಿಂಡಿಯನ್ನ ಕಲೆದು 900 ರೂಪಾಯಿ ಆದರೂ ಕೂಡ ಈ ಸಂಸ್ಥೆಗೆ ಬಂದು ಬೀಳ್ತಾ ಇತ್ತು. ಆ ಬಿದ್ದಂತ ಪರಿಣಾಮವಾಗಿ ಈ ಕಟ್ಟಡ ನೆಲೆನಿಂತಿದೆ. ಇಲ್ಲದಿದ್ದರೆ ಈ ಕಟ್ಟಡ ಖಂಡಿತವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮಗಳು ಏನು ನಡೀತಾ ಇದೆಯಾ, ಇದರ ಹಿಂದೆ ಬಹಳಷ್ಟು ಮಂದಿಯ ಸದಸ್ಯರ ಬೆವರ ಹಣಿ ಕೂಡ ಇಲ್ಲಿ ಕಾರಣ. ಮತ್ತೊಂದು ಯಾಕೆಂತ ಹೇಳಿದ್ರೆ, ಈ ಸಂಸ್ಥೆ ಉಲ್ಲಾಳದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿವೆ. ಆದರೆ ಕೆಲವೊಂದು ಹೆಚ್ಚಿನ ಸಂಸ್ಥೆಗಳು, 99% ಸಂಸ್ಥೆಗಳು ಒಂದ ಧಾರ್ಮಿಕ ಚೌಕಟ್ಟಿನಲ್ಲಿ ಇರಬಹುದು, ಅಥವಾ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ವರ್ಷವನ್ನು ಮುಗಿಸುವಂತ ಸಂಸ್ಥೆಗಳಿರಬಹುದು. ಆದರೆ ನಮ್ಮ ಸಂಸ್ಥೆಯ ಈ ಒಂದು ಸಂಘಟನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪ್ರತಿ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ, ನಿರಂತರವಾದಂಥ ಕಾರ್ಯಕ್ರಮ, ವರ್ಷದಲ್ಲಿ ನನ್ನ ತಿಳುವಳಿಕೆ ಪ್ರಕಾರ ಒಂದು 5-6 ಪ್ರೋಗ್ರಾಮ್ ಅನ್ನ ಈ ಸಂಸ್ಥೆಯಿಂದ ನಡೆಸ್ತಾ ಬಂದಿದೆ. ಇದು ಒಂದು ನಮ್ಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ, ಯಾಕಂತ ಹೇಳಿದ್ರೆ ಬ್ಲಡ್ ಕೊಡುವಂತ 1995ರಲ್ಲಿ ಇರಬೇಕು, ಮಂಗಳೂರಿನಲ್ಲಿ
ಮಂಗಳೂರಿನಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಆಯೋಜಿಸಿತ್ತು. MB ಬ್ಲಡ್ ಬಯೋ ಬ್ಯಾಂಕಿಂಗ್ ಟ್ರಸ್ಟ್ ಅಂತ ಹೇಳಿ ಆ ಒಂದು KMCಯ ಸಹಯೋಗದೊಂದಿಗೆ ನಾವು ಆವತ್ತು ಭಾಗವಹಿಸಿದಂಥ ಸಂದರ್ಭವನ್ನು ನಾನು ಸ್ಮರಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಆಗ ನನಗೂ ಕೂಡ ಏಜ್ ಕೇವಲ 21. ಆ ಸಂದರ್ಭದಲ್ಲಿ ನನಗೂ ಕೂಡ ಬ್ಲಡ್ ಕೊಡ್ಲಿಕ್ಕೆ ನನಗೆ ಅಂಜಿಕೆ ಇತ್ತು. ಆ ಸಂದರ್ಭದಲ್ಲಿ 186 ಮಂದಿಯನ್ನ ನಾವು ಒಟ್ಟುಗೂಡಿಸಿ ಬ್ಲಡ್ ಕೊಟ್ಟು ಅರ್ಧ ಗಂಟೆಯಲ್ಲಿ ಪುನಃ ಒಂದು 10 ಮಂದಿಯನ್ನ ಕಲೆಕ್ಟ್ ಮಾಡಿಕೊಂಡು ಹೋಗಿ ನಾವು ಅವತ್ತು ಬ್ಲಡ್ ಕೊಟ್ಟು ಜಿಲ್ಲೆಯಲ್ಲಿ ನಂಬರ್ 1 ಸ್ಥಾನ ಈ ಸಂಸ್ಥೆಗೆ ಸಿಕ್ಕಿತ್ತು. ಆವಾಗ ಬ್ಲಡ್ ಕೊಡ್ಲಿಕ್ಕೆ ಹಿಂಜರಿಕೆ ಇದ್ದಂತ ಸಂದರ್ಭ. ಬಹಳಷ್ಟು ನಮ್ಮ ಆ ಸಂಸ್ಥೆಯ ಎಲ್ಲ ಸದಸ್ಯರ ಆ ಒಂದು ಪಾತ್ರವನ್ನ ಯಾಕಂತ ಹೇಳಿದ್ರೆ ಸ್ಮರಿಸಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಸಂಸ್ಥೆಯ ಇರುವಂತ ಒಂದು ಕಾಳಜಿ. ನಮ್ಮ ಸಂಸ್ಥೆಯ ಅಧ್ಯಕ್ಷರಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು, ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ. ಈಗಿನ ಪದಾಧಿಕಾರಿಗಳಿಗೆ ಗೊತ್ತಿರ್ಲಿಕ್ಕಿಲ್ಲ ಈ ಸಂಸ್ಥೆ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ಹೇಳಿ. 1990ರಲ್ಲಿ. ಹಾಗೆ ಇದು ನಿರಂತರವಾಗಿ ಈ 2026ರವರೆಗೆ ಮುಂದುವರಿಯುತ್ತಾ ಬಂದಿದೆ. ಇದು ಇನ್ನೂ ಕೂಡ ನಿರಂತರವಾಗಿ ಇರಲಿ. ಒಂದು ವಿಚಾರ ಒಬ್ರು ಹೇಳಿದ್ರು ನನಗೆ, ಯಾಕೆಂತ ಹೇಳಿದ್ರೆ ಬ್ಲಡ್ ಕೊಡುವುದರಿಂದ ನಮ್ಗೇನು ಪ್ರಯೋಜನ ಇಲ್ಲ. ನನಗೆ ಸಿಕ್ಕಿದಂತ ಒಂದು ಕಮೆಂಟ್ಸ್, ನಮ್ಮ ಸಂಸ್ಥೆಯ ಸದಸ್ಯರ ಆಗಿದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ಈಗ. ಆದರೆ ಒಬ್ರು ಒಂದು ಕಮೆಂಟ್ಸ್ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಪರ್ಸನಲ್ ಆಗಿ ಈಗೇನು ಕಾಣುವುದಿಲ್ಲ ಅಂತ ಕೇಳಿದಕ್ಕೆ ಅವರು ಹೇಳಿದಂಥ ಆನ್ಸರ್, ನಾವು ರಕ್ತ ಕೊಟ್ಟರೆ ನಮ್ಗೇನು ಅದರಿಂದ ಪ್ರಯೋಜನ ಇಲ್ಲ. ನಾನು ಅದಕ್ಕೆ ಹೇಳಿದಂಥ ಆನ್ಸರ್ ಬೇರೆನೆ ಹೇಳಿದೆ, ಆದರೆ ಇಲ್ಲಿ ಒಂದು ಹೇಳ್ತೇನೆ. ಈ ರಕ್ತ ಕೊಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಬಡ ರೋಗಿಗೆ ಆ ರಕ್ತ ಸಂದಾಯ, ಯಾರಾದರೂ ಒಬ್ಬ ಬಡ ರೋಗಿಗೆ ಆ ರಕ್ತ ಸಂದಾಯವಾದಾಗ ಆ ಕೊಟ್ಟಂತ ಆ ಬ್ಲಡ್ ಇದ್ದ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಬೇರೆ ಯಾವ ಉದ್ದೇಶಕ್ಕೋಸ್ಕರ ಯಾವುದೇ ಲಾಭವ ಅಥವಾ ಇನ್ನೊಂದ ನಾವು ನಿರೀಕ್ಷೆ ಇಟ್ಕೊಂಡು ಯಾರು ಕೂಡ ಬ್ಲಡ್ ಕೊಡಬಾರ್ದು. ಬ್ಲಡ್ ಕೊಡುವಂತ ಉದ್ದೇಶ ಒಂದೇ ಇರಬೇಕು, ಯಾವುದಾದ್ರೂ ಒಂದು ರೋಗಿಗೆ ಇದರಿಂದ ನನ್ನಿಂದಾಗಿ ಒಂದು ಪ್ರಯೋಜನ ಸಿಗಲಿ ಅಥವಾ ಒಬ್ಬರ ಜೀವ ಉಳಿಯಲಿ. ಒಬ್ಬರ ಜೀವವನ್ನು ಉಳಿಸಿದ್ರೆ ಕೋಟ್ಯಾಂತರ ಜನರ ಆ ಜೀವವನ್ನು ಉಳಿಸಿದಂತ ಒಂದು ಪ್ರತಿಫಲ ನಮಗೆ ಅದನ್ನ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಆ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತೆ ಹೆಸರು, ಕೀರ್ತಿ ಅದೆಲ್ಲ ಕೆಲವರಿಗೆ ಅದರ ಆಸೆ ಆಕಾಂಕ್ಷೆ ಪ್ರತಿ ಒಂದರಲ್ಲಿ ಇರ್ತದೆ, ಅದು ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಪ್ರಯತ್ನ ಪಡುವವರು ಇರಬಹುದು. ಆದರೆ ಕೊಡುವಂತ ಉದ್ದೇಶ ಇಟ್ಟುಕೊಂಡು ಯಾರು ರಕ್ತ ಕೊಡ್ತಾರ ಅವರಲ್ಲಿ ಒಂದೇ ಒಂದು ಉದ್ದೇಶ ಇರಬೇಕು, ಇದರ ಪ್ರತಿಫಲವನ್ನು ದೇವರು ಕೊಡಲಿ ಅಂತ. ಹಾಗೆ ಒಳ್ಳೆಯ ಕೆಲಸವನ್ನ ಈ ಸಂಸ್ಥೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಇದು ಹೀಗೆ ಮುಂದುವರಿಯಲಿ. ಇದಕ್ಕೆ ಎಲ್ಲರೂ ಸಹಾಯ ಸಹಕಾರವನ್ನು ನಿರಂತರವಾಗಿ ಕೊಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಸಿದಂತ ನಮ್ಮ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇವರಿಗೆ ಸಹಕಾರ ನೀಡಿದಂತ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಸಹಯೋಗ ಸಂಸ್ಥೆಗಳಾದಂಥ ನಮ್ಮ ಕರ್ನಾಟಕ ಬ್ಲಡ್ ಹೆಲ್ತ್ ಕೇರ್ ಮತ್ತು ಅದೇ ರೀತಿ ಯಣಪ್ಪಯ್ಯ ದೇರ್ಲಕೋಟೆಯ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗಕ್ಕೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸಂಸ್ಥೆಯ ಮಾಜಿ ಗೌರವಾಧ್ಯಕ್ಷರಿಗೆ ಧನ್ಯವಾದಗಳು. ಹಾಗೆಯೇ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತಿಗಾಗಿ ನಾನು ರೆಹಮಾನ್ ಸಾಗರ್ ಇವರನ್ನು ಕೇಳಿಕೊಳ್ತಿದ್ದೇನೆ. ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನಮ್ಮ ಈ ಒಂದು ಸಂಸ್ಥೆಯು 14ನೇ ಬಾರಿಗೆ ನಡೆಸಿರುವಂತಹ ರಕ್ತದಾನ ಶಿಬಿರ ಅರ್ಥಪೂರ್ಣವಾಗಿ ಬಹಳ ಚಂದದಲ್ಲಿ ನಡೆದಿದೆ. ಸೃಷ್ಟಿಕರ್ತನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಿತ್ರರಿಗೆ ಹಾಗೆ ರಕ್ತವನ್ನು ದಾನ ಮಾಡಿರುವಂತಹ ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ಹಿತೈಷಿಗಳಿಗೆ ನಾವು ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ನ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಸೇರಿರುವಂತಹ ನಮ್ಮ ಎಲ್ಲ ಮಿತ್ರರನ್ನು ಈ ಒಂದು ಸುಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಾ ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಇನ್ನೂ ನಾವೆಲ್ಲರೂ ಒಟ್ಟಿಗೆ ದುಡಿಯಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತಿಗೆ ವಿರಾಮವನ್ನು ಘೋಷಿಸುತ್ತೇನೆ.   ಜೈ ಜೈ.  ಸಫರ್ ಸ್ಪೋರ್ಟ್ಸ್ ಕ್ಲಬ್ ಇದರ 14ನೇ ವಾರ್ಷಿಕೋತ್ಸವದ ಅಂಗವಾಗಿ
ಪ್ರಧಾನ ಕಾರ್ಯದರ್ಶಿಯು NSC ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಯುವಕರ ಕಣ್ಮಣಿ, ಹಾಗೆಯೇ ಇನ್ನು ಫ್ಯೂಚರ್ನ ಮುಂದಿನ ಭವಿಷ್ಯದ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು, ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಾಹಿನ್ ಮಂಚಿಲ. ಇವರು ಕೂಡ ತಮ್ಮೊಂದು ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಹಾಸನರಾದಂತಹ ನಮ್ಮ ಸಂಸ್ಥೆಯ, ಅದೇ ರೀತಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರಾದಂತಹ ನಜೀರ್ ಅವರೇ, ಅದೇ ರೀತಿ ಎಲ್ಲ ಗಣ್ಯ ಅತಿಥಿಗಳೇ, ಅದೇ ರೀತಿ ನಮ್ಮ ಈ ಒಂದು ಬ್ಲಡ್ ಹೆಲ್ಪ್ ಕೇರ್ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಸಹಭಾಗಿತ್ವ ತಂದಂತಹ ಎನೋಪಯ ಹಾಸ್ಪಿಟಲ್ ದೇರ್ಲೆಕಟ್ಟೆ ಎಲ್ಲ ಸಿಬ್ಬಂದಿಯವರಿಗೆ ಒಂದೇ ರೀತಿಯಲ್ಲಿ ಅಭಿನಂದಿಸುತ್ತೇನೆ. ಅದೇ ರೀತಿ ಕಣ್ಣಿನ ತಪಾಸಣೆ ಮಾಡಿದಂತಹ ವಿಕೇರ್ ಎಲ್ಲರೂ ಕೂಡ ಮೊಟ್ಟ ಮೊದಲಿಗಾಗಿ ಬಹುಶಃ ನಮ್ಗೆ 1947ರಲ್ಲಿ ಸ್ವತಂತ್ರ ಸಿಕ್ಕಿರ್ಬೋದು, ಕೆಲವು ನಮ್ಮ ನಾಯಕರಾಗಿರ್ಬೋದು ಅಥವಾ ಕೆಲವು ಫ್ರೀಡಮ್ ಫೈಟರ್ಸ್ ಏನು ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ. ನಮ್ಗೆ ಈಗ ಒಂದು ಫ್ರೀಡಮ್ ಇಲ್ಲಿಂದ ಇಲ್ಲಿ ಒಂದು ಡೆಮೊಕ್ರೆಟಿಕ್ ಸಿಸ್ಟಮ್ ಆಗಿ ಹೋಗುವ ಅಂತ ಒಂದು ವ್ಯವಸ್ಥೆಯನ್ನು ನಮ್ಮ ಹಿರಿಯವರು, ನಮ್ಮ ಫ್ರೀಡಮ್ ಫೈಟರ್ ಯಾರು ನಾಯಕರಿದ್ದಾರೆ ಅವರೆಲ್ಲ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಆದರೆ ಸ್ವತಂತ್ರದ ನಂತರ ನಮ್ಗೆ ಒಂದು ಹೆಲ್ತ್ ಫೈಟರ್ ಯಾರಂತ ಕೇಳಿದರೆ ಇಲ್ಲಿ ಮುಂದೆ ಕೂತಿರುವಂತಹ ನನ್ನ ಎಲ್ಲಾ ಹಾಸ್ಪಿಟಲ್ ಸಹಭಾಗಿ ಅವರು, ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅವರು. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮ್ಮನ್ನು ಒಂದು ಫ್ರೀಡಮ್ ಫೈಟರ್ ಯಾರಿದ್ದಾರೆ ಅವರ ಸಮಾನಕ್ಕೆ ಹೇಳುವಂತ ಯಾವುದು ಕೂಡ ಒಂದು ಸಂಶಯನೇ ಬೇಡ. ಯಾಕಂತ ಹೇಳಿದರೆ ಒಂದು ಮನುಷ್ಯನ ಜೀವ ಉಳಿಸಲು ಬೇಕಾದ ಎಲ್ಲ ರೀತಿಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ಬಿಟ್ಟು, ತಮ್ಮ ಮನೆಯವರನ್ನು ಬಿಟ್ಟು, ಎಲ್ಲದನ್ನು ಬಿಟ್ಟು ಕೂಡ ಸದಾ ಜನಸೇವೆಯಲ್ಲಿ ಇರುವಂತಹ ತಮ್ಮ ಇಲ್ಲಿ ಮುಂದೆ ಕೂತಿರುವಂತಹ ಎಲ್ಲಾ ನನ್ನ ಆತ್ಮೀಯ ಆರೋಗ್ಯ ರಕ್ಷಕರು ಅಂತ ಹೇಳ್ಬಹುದು. ಅದೇ ರೀತಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಬ್ಲಡ್ ಹೆಲ್ಪ್ ಕೇರ್ ಆಗಿರ್ಲಿ, ಅಲ್ಲದೆ ಎನೋಪಯ ಸಂಸ್ಥೆ ಆಗಿರ್ಲಿ, ವಿಕೇರ್ ಆಗಿರ್ಲಿ, ಎಲ್ರೂ ಕೂಡ ನಾನು ದೊಡ್ಡ ನಮ್ಮ ಸಂಸ್ಥೆಯ ಪರವಾಗಿ, ಅದೇ ರೀತಿ ನಮ್ಮೆಲ್ಲ ಸದಸ್ಯರ ಪರವಾಗಿ ಕೂಡ ಇವರಿಗೆ ನಾವು ಇವತ್ತು ಅಭಿನಂದಿಸುತ್ತೇವೆ. ಇವತ್ತು ಎಲ್ರೂ ಕೂಡ ಹಬ್ಬ ಆಚರಿಸುತ್ತಾರೆ. ಕೆಲವು ಮುಸಲ್ಮಾನ ಅವರು ಈದ್ ಆಚರಿಸ್ತಾರೆ, ಕ್ರೈಸ್ತವರು ಈಸ್ಟರ್ ಆಚರಿಸ್ತಾರೆ, ಅದೇ ರೀತಿ ಹಿಂದೂ ಧರ್ಮಗಳು ಕೂಡ ದೀಪಾವಳಿ ಆ ತರ ಆಚರಿಸ್ತಾರೆ. ಆದರೆ ಭಾರತದ ಒಂದು ಹಬ್ಬ ಯಾವುದು ಅಂತ ಕೇಳಿದ್ರೆ ಅದು ಸ್ವತಂತ್ರ ಆಗಿರುತ್ತದೆ. ತಾವೆಲ್ಲರೂ ಕೂಡ ಇವತ್ತೊಂದು ಬಂದು ನಾವು ಯಾವುದು ಭೇದ ಭಾವ ಮತ ಯಾವುದು ಚಿಂತನೆ ಇನ್ನಿಲ್ಲದೆ ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಾಗಿ ಇವತ್ತು ನಾವು ಈ ಸ್ವತಂತ್ರ ದಿನಾಚರಣೆಯನ್ನು ಒಳ್ಳೆ ರೀತಿಯಲ್ಲಿ ಆಯೋಜಿಸಿದ್ದೇವೆ. ಅದೇ ರೀತಿ ಯಾವಾಗ ನಮ್ಗೆ ಆಗಸ್ಟ್ 15 ಅಂತ ಬರುತ್ತದೆ, ಮಂಚಿಲದ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಒಂದು ಖುಷಿ ತರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ವರ್ಷಗಳು ಕೂಡ ಈ ಸಫರ್ ಸಂಸ್ಥೆಯು ಈ ಮಂಚಿಲದನ್ನು ಬೆಳಕು ಮಾಡುವಲು ಒಂದೊಂದು ಕಾರ್ಯಕ್ರಮ ಕೂಡ ಆಯೋಜಿಸುತ್ತೇವೆ. ಅದರಲ್ಲಿ ಒಂದು ಕಾರ್ಯಕ್ರಮ ಆಗಿರುತ್ತದೆ ಬ್ಲಡ್ ಕ್ಯಾಂಪ್ ಅಂತ. ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನನ್ನ ಎಲ್ಲ ಸದಸ್ಯರುಗಳಿಗೂ ಮತ್ತೆ ಕಮಿಟಿ ಮೆಂಬರ್ಸ್ಗಳಿಗೂ, ಅದೇ ರೀತಿ ಕೆಲವರು ಇಲ್ಲಿ ಇಲ್ಲ, ಯಾಕಂದ್ರೆ ಅವರು ಆಕ್ಚುಲಿ ನಾವು ನೆನಪು ಮಾಡ್ಲೇಬೇಕು. ಕೆಲವರು ನಮ್ಗೆ ಎಲ್ಲ ಫುಡ್ಡಿನ ವ್ಯವಸ್ಥೆ ಅಲ್ಲಿ ಅವರ ಬ್ಯುಸಿಯಲ್ಲಿದ್ದಾರೆ, ಅವರಿಂದ ಕೂಡ ಅವರನ್ನು ನೆನಪಿಸುತ್ತಾ ಎಲ್ರಿಗೂ ಕೂಡ ಇವತ್ತೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟದಕ್ಕೆ ಎಲ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಭವಿಷ್ಯದ ನಾಯಕನ ನುಡಿಮುತ್ತುಗಳು ಬಹಳಷ್ಟು ಆದರ್ಶವಾಗಿರಲಿ ಎಂದು ನಾನು ಕೂಡ ಆ ಒಂದು ಯುವಕನಿಗೆ ಬಹಳಷ್ಟು ಪ್ರೀತಿಯಿಂದ ಹಾಗೇನೆ ಬಹಳಷ್ಟು ಆತ್ಮೀಯತೆಯಿಂದ ನಾನು ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸುತ್ತಾ ಧನ್ಯವಾದಗಳನ್ನು ಕೂಡ ನಿಮ್ಗೆ ಸಮರ್ಪಿಸುತ್ತಿದ್ದೇನೆ. ಕಾರಣ ಸಮಯದ ಅಭಾವ ತೀರಾ ಕಡಿಮೆ ಇದೆ. ರಕ್ತನಿಧಿ ಕೇಂದ್ರದವರು ರಕ್ತನಿಧಿ ಕೇಂದ್ರಕ್ಕೆ ತಲುಪುವಂತಹ ಸಮಯವಾಗಿರುತ್ತದೆ. ಅದರಿಂದ ನಾವು ಆದಷ್ಟು ಬೇಗ ಚುಟುಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಾನು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿಕೊಡಲು ನಾನು ರೆಹಮಾನ್ ಸಾಗರ್ ಅವರಲ್ಲಿ ಬಹಳಷ್ಟು ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು ಸತ್ತಾರ್ ಅವರೇ. ಈಗ ನಮ್ಮ
ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ಸಂಸ್ಥೆ ಏಳಿಗೆಯಾಗಿ ಹಗಲಿರಲು ದುಡಿದಿರುವಂತಹ ನಮ್ಮ ಗಣ್ಯ ವ್ಯಕ್ತಿಗಳು ಅಂದ್ರೆ ನಮ್ಮ ಸದಸ್ಯರು ತುಂಬಾ ಉತ್ಸಾಹದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇಷ್ಟು ವರ್ಷ. ಅವರಿಗೆ ನಾವು ಮೊದಲಿಗೆ ಸನ್ಮಾನವನ್ನು ಇದಕ್ಕೆ ಮುಂಚೆ ಮಾಡಬೇಕಿತ್ತು, ಆದ್ರೆ ಕಾಲಾವಕಾಶ ಕೂಡಿ ಬರಲಿಲ್ಲ. ರಕ್ತನಿಧಿ ವಿಭಾಗದವರು ಅವರಿಗೆ ತುರ್ತು ಕಾರ್ಯಕ್ರಮ ಇದೆ ಎಂಬ ಮಾಹಿತಿ ಬಂದಿರುವುದರಿಂದ ಮೊದಲಿಗೆ ಅವರು ಮಾಡಿರುವ ಸೇವೆಗಾಗಿ ನಮ್ಮ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಒಂದು ಚಿಕ್ಕ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಾ ಇದ್ದೇವೆ. ಮೊದಲಿಗೆ ಯನಪಾಯ ವೈದ್ಯಕೀಯ ಸಂಸ್ಥೆಯ ಡಾಕ್ಟರ್ ಸಿದ್ಧಾರ್ಥ ಅವರು ಮೊದಲಿಗೆ ಒಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸದಾ ಸ್ಮರಿಸುತ್ತಿದ್ದೇವೆ. ನಮ್ಮೊಂದಿಗೆ ಹಲವು ವರ್ಷಗಳಿಂದ ತಾವು ಬಂದಿದ್ದೀರಾ. ನಮ್ಗೆ ಸೇವೆಯ ಸೌಭಾಗ್ಯವನ್ನು ತಾವು ನಮಗೆ ಕೊಡುತ್ತಿದ್ದೀರಾ. ನಿಮಗೆ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಯನಪಾಯ ಸಂಸ್ಥೆಯ ವತಿಯಿಂದ ನಮ್ಮ ಸಂಸ್ಥೆಗೊಂದು ನೆನಪಿನ ಕಾಣಿಕೆಯನ್ನು ನೀಡುತ್ತಿದ್ದಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು ಹಾಗೆ ವ್ಯವಸ್ಥಾಪಕರು ಎಲ್ಲರೂ ಬಂದು ಪಡ್ಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಕಣ್ಣಿನ ತಪಾಸಣೆಯನ್ನು ಮಾಡಿ ಹಲವು ರೋಗಿಗಳಿಗೆ ಉತ್ತಮ ಸೇವೆಯನ್ನು ಕೊಟ್ಟಿರುವಂತಹ ವಿ ಕೇರ್ ಸಂಸ್ಥೆಗೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜೊತೆಯಾಗಿ ಒಂದು ಕಿರು ಕಾಣಿಕೆಯನ್ನು ನೀಡುತ್ತಿದ್ದಾರೆ. ವಿ ಕೇರ್ ಸಂಸ್ಥೆಯು ಬೆಳಿಗ್ಗೆಯಿಂದ ಬಂದು ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿತ್ತು. ಅವರಿಗೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಆಭಾರಿಯಾಗಿದೆ. ತಮ್ಮ ಸೇವೆಯನ್ನು ನಾವು ಯಾವಾಗಲೂ ಗುರುತಿಸಿಕೊಂಡಿದ್ದೇವೆ. ಕೃತಜ್ಞತೆಗಳನ್ನು ವಿ ಕೇರ್ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಅರ್ಪಿಸಿದ್ದೇವೆ. ನಮಗೆ ಸೇವೆಯನ್ನು ಮಾಡಿ ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಅಕ್ವಾ ಲ್ಯಾಬ್ ಇದರ ಸಿಬ್ಬಂದಿಗಳಿಗೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ತಮ್ಮ ಸೇವೆಗೆ ಒಂದು ಚಿಕ್ಕ ಕಿರು ಕಾಣಿಕೆಯನ್ನು ನೀಡುತ್ತಿದ್ದೇವೆ. ಸಂಸ್ಥೆಯ ಸದಸ್ಯರುಗಳು ಸ್ವಲ್ಪ ನಿಲ್ಬೇಕು. ಈಗ ಸನ್ಮಾನ ಕಾರ್ಯಕ್ರಮ ಇದೆ. ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಸನ್ಮಾನವನ್ನು ಸ್ವೀಕರಿಸಿರುವವರು ನಮ್ಮ ಸಂಸ್ಥೆಯಲ್ಲಿ ಹಲವು ವರ್ಷಗಳಿಂದ ದುಡಿದಿರುವಂತಹ ವ್ಯಕ್ತಿ. ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ರು, ಸಂಸ್ಥೆಯ ಖಜಾಂಚಿ ಆಗಿದ್ರು, ಸಂಸ್ಥೆಯ ಕ್ರೀಡಾ ವಿಭಾಗದಲ್ಲಿ ತನ್ನ ಇರುವಿಕೆ, ತನ್ನ ಸೇವೆಯನ್ನು ಮಾಡಿರುವಂತಹ ವ್ಯಕ್ತಿ. ಹಲವಾರು ಸಂಸ್ಥೆಗೆ ಸೇವೆಯೊಂದಿಗೆ ಹಲವಾರು ಪ್ರಶಸ್ತಿಗಳನ್ನು ಬರಲಿಕ್ಕೆ ಒಂದು ಮೂಲ ಕಾರಣ ಎನ್ನಬಹುದಾದಂತಹ ಒಂದು ವ್ಯಕ್ತಿತ್ವ. ಕಿರಿಯರಿಗೆ ಹಾಗೂ ಹಿರಿಯರಿಗೆ ಮಾರ್ಗದರ್ಶನವನ್ನು ನೀಡಬಲ್ಲಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ರಫೀಕ್ ಮಹಿಯುದ್ದೀನ್ ಮಂಚಿಲಾರ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸನ್ಮಾನವನ್ನು ಸ್ವೀಕರಿಸಲು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಹಲವು ಕ್ರಿಕೆಟ್ ಪಂದ್ಯವನ್ನು ಆಡುತ್ತಾ ತಂಡದ ಪ್ರಶಸ್ತಿಯನ್ನು ಗಳಿಸಲು ಒಂದು ಮೂಲ ಕಾರಣಕರ್ತರಾಗಿದ್ದ ಮಹಿಯುದ್ದೀನ್ ಮೂಸಾ ಮಂಚಿಲಾರ್ ಅವರಿಗೆ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಹಾಗೆ ರಫೀಕ್ ರವರಿಗೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಪದಾಧಿಕಾರಿಗಳು ಸನ್ಮಾನವನ್ನು ಮಾಡುತ್ತಾ ಒಂದು ಚಿಕ್ಕ ಸಫರ್ನ ಕಿರು ಕಾಣಿಕೆ ಒಂದು ನೀಡುತ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಏಳಿಗೆಗಾಗಿ ನೀವು ದುಡಿದಿದ್ದೀರಾ. ನಿಮಗೆ ಅಲ್ಲಾಹನು ದೀರ್ಘಾಯುಷನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಅಭಿನಂದನೆಯನ್ನು ಸ್ವೀಕರಿಸಿರುವಂತಹ ರಫೀಕ್ ಹಾಗೂ ಮಹಿಯುದ್ದೀನ್ ರವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅರ್ಪಿಸ್ತಾ ಇದೆ. ಒಂದು ಕಾರ್ಯಕ್ರಮಕ್ಕೆ ವರ್ಷಂಪ್ರತಿ ನಮ್ಮೊಂದಿಗೆ ಬರುವಂತಹ, ನಮ್ಮನ್ನು ಎಲ್ಲಾ ವಿಭಾಗದಲ್ಲಿ ಹುರಿದುಂಬಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಒಂದು ಸಂಸ್ಥೆ, ಕರ್ನಾಟಕದಲ್ಲಿ ತಮ್ಮ ಹೆಸರನ್ನು ಗಳಿಸಿರುವಂತಹ ಒಂದು ಸಂಸ್ಥೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ. ಇದರ ಸದಸ್ಯರುಗಳಿಗೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಯಾವಾಗಲೂ ಆಭಾರಿಯಾಗಿದೆ. ನಿಮ್ಮ ಸೇವೆಗಾಗಿ, ನೀವು ಮಾಡಿರುವಂತಹ ಸೇವೆಗಾಗಿ ಬ್ಲಡ್ ಹೆಲ್ತ್ ಕೇರ್ ಇದರ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗಾಗಿ ಬಂದು ಈ ಒಂದು ಪ್ರಶಸ್ತಿಯನ್ನು ತಮಗೆ ತಾವು ಸ್ವೀಕರಿಸಬೇಕು. ಸಾಯಿಲ್ ಮಂಚಿಲ ಬ್ಲಡ್ ಹೆಲ್ತ್ ಕೇರ್, ನೀವು ನಮ್ಮೊಂದಿಗೆ ಸತತವಾಗಿ 14 ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದೀರಾ. ಬೆಳಿಗ್ಗೆಯಿಂದ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣಕರ್ತ ನೀವು ಅನ್ಬೋದು. ನಿಮ್ಗೆ ನಾವು
ಯಾವಾಗಲೂ ಆಭಾರಿಯಾಗಿದ್ದೇವೆ. ಸಫರ್ ಸಂಸ್ಥೆ ನಿಮ್ಗೆ ಈ ಒಂದು ಚಿರುಕಾಣಿಕೆಯೊಂದಿಗೆ ನಿಮ್ಮನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ವರ್ಷ ಪ್ರತಿ ನಮ್ಮೊಂದಿಗೆ ಬರುವಂತಹ, ನಮ್ಮನ್ನು ಎಲ್ಲಾ ವಿಭಾಗದಲ್ಲಿ ಹುರಿದುಂಬಿಸುವಂತಹ ಹೊಸಕುರುಳು ಇದರ ಸಿಬ್ಬಂದಿಯಾಗಿರು ತನ್ನ ಸೇವೆಯನ್ನು ರಾತ್ರಿ ಹಗಲಿರಲೆನ್ನದೆ ದುಡಿಯುವಂತಹ ವ್ಯಕ್ತಿತ್ವ ಆಸಿಫ್ ರವರಿಗೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಯಾವಾಗಲೂ ಆಭಾರಿಯಾಗಿಕೊಂಡಿದೆ. ನಿಮ್ಮ ಸೇವೆಯನ್ನು ನಾವು ಸ್ಮರಿಸುತ್ತಾ ನಿಮ್ಗೊಂದು ಚಿಕ್ಕ ಕಿರುಕಾಣಿಕೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನೀಡುತ್ತಾ ಇದೆ. ನೀವು ನಮಗೆ ಯಾವಾಗಲೂ ನಮ್ಮನ್ನು ಬಂದು ಸೇರಿಕೊಂಡಿದ್ದೀರಾ. ನಿಮಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ.